ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಮತ್ತು ರಂಗಸ್ಪಂದನ ರಿಜಿಸ್ಟರ್ ಮಂಗಳೂರು ಇದರ ವತಿಯಿಂದ ಬೈಕಾಡಿ ಪ್ರತಿಷ್ಠಾನ ರಿಜಿಸ್ಟರ್ ಮಂಗಳೂರು ಇದರ ಸಹಭಾಗಿತ್ವದೊಂದಿಗೆ ಸಾಂಸ್ಕೃತಿಕ ರಂಗಚಿತ್ತಾರ ಸರಣಿ ಕಾರ್ಯಕ್ರಮವು ಡಿಸೆಂಬರ್ 5 ಮತ್ತು 9 ರಂದು ಮಂಗಳೂರಿನಲ್ಲಿ ನಡೆಯಲಿದೆ। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ರಂಗಸ್ಪಂದನ ರಿಜಿಸ್ಟರ್ ಇದರ ಸಂಚಾಲಕರಾದ ಬಿಜಿ ಪಾಲ್ ಅವರು ಮಾಹಿತಿಯನ್ನ ನೀಡಿ ಡಿಸೆಂಬರ್ 5 ರಂದು ಸಂಜೆ ಗಂಟೆ 5:30ಕ್ಕೆ ಸಂಸ್ಕೃತಿ ಸಂಸ್ಕಾರ ಕಾರ್ಯಕ್ರಮ ಮಂಗಳೂರು ಪೂರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ನಡೆಯಲಿದೆ। ನಿವೃತ್ತ ಶಿಕ್ಷಕಿ ಸ್ತ್ರೀಪರ ಹಿರಿಯ ಚಿಂತಕಿ ಕೆಎ ರೋಹಿಣಿ ಅವರು ಉದ್ಘಾಟನಾ ರಂಗಜ್ಯೋತಿಯನ್ನ ಸಲ್ಲಿಸುವುದರ ಮೂಲಕ ಸಾಂಸ್ಕೃತಿಕ ರಂಗಚಿತ್ತಾರಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ। ಇನ್ನು ಡಿಸೆಂಬರ್ 9 ರಂದು ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಯುವಜನ ಸಂಘ ಶ್ರೀ ವೀರವಿನಾಯಕ ಜನಸೇವಾ ಟ್ರಸ್ಟ್ ಬೊಕ್ಕಪಟ್ಟಣ ಮಂಗಳೂರು ಅಕ್ಷಯ ಸಭಾಂಗಣದಲ್ಲಿ ವಿಸ್ಮಯ ಜಾಥಾ ನಡೆಯಲಿದೆ। ನಾವು ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಹಾಗೂ ಸಂಗೀತ ನಿರ್ದೇಶಕ ಜಗದೀಶ್ ಶೆಟ್ಟಿ ಅವರು ರಂಗಜ್ಯೋತಿ ಪ್ರಜ್ವಲಿಸಲಿದ್ದಾರೆ। ಅಮೃತ ವಿದ್ಯಾಲಯ ಮಂಗಳೂರಿದರ ಕ್ಯಾಂಪಸ್ ಡೈರೆಕ್ಟರ್ ಯತೀಶ್ ಬೈಕಂಪಾಡಿ ಮತ್ತು ವಿ4 ನ್ಯೂಸ್ ಕರ್ನಾಟಕ ಚಾನೆಲ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಸಮಾರಂಭಕ್ಕೆ ಶುಭಾಶಯ ನೀಡಲಿದ್ದಾರೆ। ಬಳಿಕ ಅಂತಾರಾಷ್ಟ್ರೀಯ ಖ್ಯಾತಿಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಮಾಯಾಜಾಲ ವಿಸ್ಮಯ ಜಾಥಾ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು। ಉರುವ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣದಲ್ಲಿ ಬೈಕಾಡಿ ಪ್ರತಿಷ್ಠಾನ ಇವರ ತಂಡದಲ್ಲಿ ಹಲವಾರು ಪ್ರತಿಭೆಗಳಿವೆ। ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕಾರ್ಯಕ್ರಮ ನೀಡುತ್ತದೆ। ನೃತ್ಯ ಆಗಲಿ, ಕುಣಿತ ಭಜನೆಗಳಾಗಲಿ, ಸ್ಕಿಟ್ ಆಗಲಿ, ತುಳು ಕನ್ನಡ ಹೀಗೆ ವೈವಿಧ್ಯಮಯ ರಂಗ ಪ್ರದರ್ಶನಗಳನ್ನು ನೀಡುತ್ತಾ ಬಂದಿರುತ್ತದೆ। ಪ್ರಥಮ ಉದ್ಘಾಟನಾ ಸಮಾರಂಭದ ದಿನ ಬೈಕಾಡಿ ಪ್ರತಿಷ್ಠಾನ ಪೂರ್ವ ಮಂಗಳೂರು ಇವರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಲಿದ್ದಾರೆ। ಸಂಸ್ಕೃತಿ ಮತ್ತು ಸಂಸ್ಕಾರ ಆ ದಿವಸ ಹಿರಿಯ ನಿವೃತ್ತ ಶಿಕ್ಷಕಿ ಹಾಗೂ ಶ್ರೀಪರ ಹೋರಾಟಗಾರ್ತಿ ಚಿಂತಕಿ ಕೆಎ ರೋಹಿಣಿ ರವರು ರಂಗಜ್ಯೋತಿಯನ್ನು ಪ್ರಜ್ವಲಿಸುವ ಮೂಲಕ ರಂಗಚಿತ್ತಾರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ। ಆ ದಿವಸ ವಿಶ್ವ ಕನ್ನಡ ಸಂಸ್ಕೃತಿ ಸಮ್ಮೇಳನ ಸಮಿತಿ ಅಧ್ಯಕ್ಷರಾದ ಮಾನ್ಯ ಕೆಪಿ ಮಂಜುನಾಥ್ ಸಾಗರ್ ಅವರು ಹಾಗೂ ಬೆಸೆಂಟ್ ಮಹಿಳಾ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕಿ ಶ್ರೀಮತಿ ಮೀನಾಕ್ಷಿ ರಾಮಚಂದ್ರ ಅವರು ನಮ್ಮ ಜೊತೆ ಇದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಲಿದ್ದಾರೆ। ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ರಂಗಸ್ಪಂದನ ಕಾರ್ಯದರ್ಶಿ ಸಚಿನ್ ಪಾಲ್, ಬೈಕಾಡಿ ಪ್ರತಿಷ್ಠಾನದ ಅಧ್ಯಕ್ಷರಾದ ರತ್ನಾವತಿ ಜೆ ಬೈಕಾಡಿ, ವೀರವಿನಾಯಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕಿಶೋರ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು।